ನಮಸ್ತೆ ಸ್ನೇಹಿತರೆ, ನಾನೀಗ ಒಬ್ಬ ಅಮಾಯಕ ಭಕ್ತ ಭಗವಂತನನ್ನ ಯಾವ ರೀತಿ ಕಂಡ ಅನ್ನೋದನ್ನ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಏನು ಕೆಲಸ ಮಾಡೋದಕ್ಕೂ ಆಸೆ ಇರಲ್ಲ. ಅವನು ಬೆಳಗಾಗೆದ್ದು ತನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ತಂದೆಗೆ ಪೂಜೆಗೆ ಸಹಾಯ ಮಾಡೋದೊಂದು ಬಿಟ್ರೆ ಅವನು ಇನ್ಯಾವ ಕೆಲಸನೂ ಮಾಡ್ತಾ ಇರಲ್ಲ. ತಾಯಿ ಮಾಡೋದನ್ನ ತಿನ್ನೋದು, ಊರೆಲ್ಲ ಸುತ್ತೋದು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಹೀಗೆ ಜೀವನ ಕಳೀತಾ ಇರ್ತಾನೆ. ಒಂದಿನ ತಾಯಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಅವಳು ಹೇಳ್ತಾಳೆ, ನೀನ್ ದುಡಿಯೋದಿಲ್ಲ, ಏನೂ ಇಲ್ಲ, ಬರೀ ತಿರ್ಗಾಡ್ಕೊಂಡು ತಿನ್ಕೊಂಡಿರ್ತೀಯ, ಜೀವನ ವೇಸ್ಟು, ವ್ಯರ್ಥ ಆಗಿ ಕಳೀತಾ ಇದೀಯ. ನೀನು ನಮ್ಮ ಮನೇಲಿ ಇರ್ಕೂಡ್ದು, ನೀನು ದುಡ್ದು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ತನಕ ನೀನ್ ನಮ್ಮ ಮನೆಗೆ ಬರಬೇಡ, ನಮ್ಮ ಮನೆಯಿಂದ ಹೊರಟೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಅವನು ಆಯ್ತು ಅಂತ ಹೇಳಿ ಹಿಂಗೆ ಬರ್ತಾ ಇರ್ತಾನೆ. ಹಿಂಗೆ ಬರ್ತಾ ಇದ್ದಾಗ ಸಂಜೆ ಆಗುತ್ತೆ. ಅಲ್ಲಿ ಒಂದು ಆಶ್ರಮ ಕಾಣುತ್ತೆ. ಅವನು ಆಶ್ರಮದ ಮುಂದೆ ಕೂತ್ಕೊಂಡು ನೋಡ್ತಾನೆ, ಏನ್ ನಡೆಯುತ್ತೆ ಈ ಆಶ್ರಮದಲ್ಲಿ ಅಂತ. ಏನೂ ಇಲ್ಲ, ಜನ ಅವ್ರವ್ರ ಪಾಡಿಗೆ ಅವರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತಾರೆ. ಮತ್ತೆ ಯಾರು ಯಾವ ಕೆಲಸ ಮಾಡೋದನ್ನು ಇವನು ಕಾಣೋದೇ ಇಲ್ಲ. ಅವನಿಗೆ ಖುಷಿ ಆಗುತ್ತೆ, ಇಲ್ಲಿ ಆಶ್ರಮದಲ್ಲಿದ್ರೆ ನಾನು ಕೂಡ ಯಾವ ಕೆಲಸನೂ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಆಶ್ರಮದಲ್ಲಿ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ನನಗೆ ಇರೋದಕ್ಕೆ ನೆಲೆ ಇಲ್ಲ, ತಿನ್ನೋದಕ್ಕೆ ಊಟ ಇಲ್ಲ, ನಿಮ್ಮ ಆಶ್ರಮದಲ್ಲಿ ನನ್ನ ಇರಿಸ್ಕೋತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಆಯ್ತು ಇರಿಸ್ಕೋತೀನಿ, ಆದ್ರೆ ನೀನು ಏನಾದ್ರೂ ಮಾಡ್ಬೇಕು ಅಂತ. ಅವನು ಹೇಳ್ತಾನೆ, ನನ್ಗೆ ಯಾವ ಕೆಲಸ ಮಾಡೋದಕ್ಕೂ ಬರಲ್ಲ ಅಂತ. ಅದಕ್ಕೆ ಗುರುಗಳು ಹೇಳ್ತಾನೆ, ನೀನ್ ಯಾವ ಕೆಲಸನೂ ಮಾಡ್ಬೇಡ, ನಮ್ಮ ಆಶ್ರಮದಲ್ಲಿ ಪೂಜೆ ಮಾಡೋರು ಊರಿಗೆ ಹೊರಟೋಗಿದ್ದಾರೆ, ಅದೊಂದು ಕೆಲಸ ಇದೆ, ನೀನ್ ಪೂಜೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ, ಆಯ್ತು ಗುರುಗಳೇ, ನನ್ ಪೂಜೆ ಅಂದ್ರೆ ಇಷ್ಟ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಮಾರನೇ ದಿವಸದಿಂದ ಅವನಿಗಿನ್ನೇನು ಕೆಲಸ ಇಲ್ಲ. ಬೆಳಗ್ಗೆ ಎದ್ದು ಎಲ್ಲ ತನ್ನ ಕೆಲಸಗಳನ್ನ ಮುಗಿಸ್ಕೊಂಡು ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ಮಾಡಿ ಬಾಗ್ಲು ಹಾಕ್ಬಿಟ್ರೆ ಇನ್ ಮಾರನೇ ದಿನದ ತನಕ ಅವನಿಗೆ ಯಾವ ಕೆಲಸನೂ ಇರಲ್ಲ. ಆರಾಮಾಗಿರ್ತಾನೆ. ಎಷ್ಟು ಚೆನ್ನಾಗಿದೆ ಜೀವನ ಅನ್ಕೊಂಡು ಆಶ್ರಮದಲ್ಲಿ 3 ಹೊತ್ತು ಅಚ್ಚುಕಟ್ಟಾಗಿ ಅಡ್ಗೆ ತಿಂಡಿ ಎಲ್ಲ ಆಗ್ತಾ ಇರುತ್ತೆ. ಊಟ ಮಾಡ್ಕೊಂಡು ಆರಾಮಾಗಿರ್ತಾನೆ. ಹೀಗಿದ್ದಾಗ ಒಂದಿನ ಪೂಜೆ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ಅಡ್ಗೆ ಮನೆಗೆ ಹೋಗ್ತಾನೆ, ತಿಂಡಿ ತಿನ್ನೋಣ ಅಂತ. ಅಡ್ಗೆ ಮನೆ ಬಾಗ್ಲು ಹಾಕ್ಬಿಟ್ಟಿರುತ್ತೆ. ಅವನ್ಗೆ ಆಶ್ಚರ್ಯ ಆಗುತ್ತೆ, ಇದೇನು ಅಡ್ಗೆ ಮನೆನೇ ಬಾಗ್ಲಾಕ್ಬಿಟ್ಟಿದಾರಲ್ಲ, ನಾನು ಎಲ್ಲಿ ತಿಂಡಿ ತಿನ್ಲಿ ಅಂತ ಯೋಚನೆ ಮಾಡ್ತಾ ಗುರುಗಳ ಹತ್ರ ಬರ್ತಾನೆ. ಗುರುಗಳೇ, ಇವತ್ತು ಅಡ್ಗೆನೇ ಮಾಡಿಲ್ಲ, ಅಡ್ಗೆ ಮನೆನೇ ಬಾಗ್ಲು ಹಾಕ್ಬಿಟ್ಟಿದ್ದಾರೆ ಅಂತ. ಹೌದಪ್ಪ, ಇವತ್ತು ಏಕಾದಶಿ, ಎಲ್ಲರೂ ಉಪವಾಸ, ನಾವು ಅಡ್ಗೆ ಮನೆ ಬಾಗಿಲು ಕೂಡ ತೆಗಿಯೋದಿಲ್ಲ, ನೀನು ಉಪವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಗುರುಗಳೇ, ನಾನೇನಾರ ಉಪವಾಸ ಇದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ನಾನು ಹೇಳೋದಿಕ್ಕೆ ಆಗಲ್ಲ, ಹಂಗಾಗುತ್ತೆ, ನನಗೆ ಉಪವಾಸ ಇರಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡು, ಆಶ್ರಮದಲ್ಲಿ ನಾವು ಒಲೆ ಹಚ್ಚಲ್ಲ, ನಿನಗೆ ಏನು ಸಾಮಾನು ಬೇಕೋ ತಗೊಂಡು ಹೋಗಿ ನದಿ ತೀರದಲ್ಲಿ, ಇಲ್ಲೇ ಹಿಂದೆ ನದಿ ಇದೆ, ಆ ತೀರದಲ್ಲಿ ನೀನು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೋ, ಎಲ್ಲ ಸರಿ. ಆದ್ರೆ ನೀನು ಅಡಿಗೆ ಆದ್ಮೇಲೆ ರಾಮದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನೀನು ಊಟ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಒಪ್ಕೊಂಡು ಅವನು ಸಾಮಾನೆಲ್ಲ ತಗೊಂಡು, ಅದಕ್ಕೆ ಬೇಕಾಗಿರೋ ಪಾತ್ರೆ ಎಲ್ಲಾನು ತಗೊಂಡು ಅವನು ನದಿ ತೀರಕ್ಕೆ ಬರ್ತಾನೆ. ನದಿ ತೀರಕ್ಕೆ ಬಂದು ಅಡುಗೆ ಎಲ್ಲ ಮಾಡ್ತಾನೆ. ಮಾಡಿ ಊಟ ಮಾಡ್ಬೇಕು ಅಂತ ಗುರುಗಳು ಹೇಳಿರ್ತಾರಲ್ಲ, ರಾಮದೇವ್ರಿಗೆ ನೈವೇದ್ಯ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಅಡುಗೆ ಎಲ್ಲ ರೆಡಿ ಮಾಡಿ ರಾಮದೇವ್ರನ್ನ ಕರಿತಾನೆ. ರಾಮ, ಬಂದು ಊಟ ಮಾಡ್ಕೊಂಡು ಹೋಗು ರಾಮ ಅಂತ. ರಾಮ ಬರೋದೇ ಇಲ್ಲ, ಅವನಿಗೆ ಗೊತ್ತಿಲ್ಲ ರಾಮ ಬರಲ್ಲ ಅಂತ. ಅದಕ್ಕೋಸ್ಕರ ಮತ್ತೆ ಕರೀತಾನೆ. ರಾಮ, ಗುರುಗಳು ಹೇಳಿದ್ದಾರೆ ನಿನಗೆ ಊಟ ಹಾಕೇ ನಾನು ಊಟ ಮಾಡ್ಬೇಕಂತೆ, ನೀನ್ ದಯವಿಟ್ಟು ಬೇಗ ಬಂದು ಊಟ ಮಾಡು, ನನಗೆ ಹಶ್ವಾಗ್ತಾ ಇದೆ ಅಂತ ಕರೀತಾನೆ. ಆದ್ರೆ ರಾಮ ಬರಲ್ಲ. ಅದಕ್ಕೆ ಯಾಕೆ ರಾಮ ಬರ್ತಿಲ್ಲ ಅಂತ ಅವನು ಹೇಳ್ತಾನೆ, ನೋಡು ರಾಮ, ನನಗೆ ಅಡ್ಗೆ ಮಾಡಕ್ ಚೆನ್ನಾಗ್ ಬರಲ್ಲ ಅಂತ ಹೇಳಿ ನೀನು ಇಲ್ಲಿಗೆ ಊಟಕ್ಕೆ ಬರ್ದೆ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಏನೂ ಸಿಗಲ್ಲ ನಿನ್ಗೆ. ಇವತ್ತು ಅಡ್ಗೆ ಮನೆನೇ ಬಾಗ್ಲು ಹಾಕ್ಬಿಟ್ಟಿದ್ದಾರೆ, ನೀನು ದಯವಿಟ್ಟು ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗು, ನಾನು ಕಾಯ್ತಾ ಇದ್ದೀನಿ, ನನಗೂ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಸರಿ, ರಾಮಂಗೆ ಇವನ ಅಮಾಯಕತ್ವ ನೋಡಿ ಬರೋಣ ಅಂತ ಅನ್ಸುತ್ತೆ. ಅವನು ಸೀತೆನ ಕರ್ಕೊಂಡು ಬರ್ತಾನೆ ಊಟಕ್ಕೆ. ಆಗ ಅವನು ಅನ್ಕೋತಾನೆ, ಅಲ್ಲ, ರಾಮನ್ ಕರೆದ್ರೆ ರಾಮ ಸೀತೆನೂ ಕರ್ಕೊಂಡು ಬಂದಿದಾನಲ್ಲ ಅಂತ. ಇರ್ಲಿ ಅಂತ ಹೇಳಿ ಅವರಿಬ್ಬರನ್ನ ಕೂಡಿಸಿ ಅಚ್ಚುಕಟ್ಟಾಗಿ ಊಟ ಹಾಕ್ತಾನೆ. ಮಾಡಿದ ಅಡ್ಗೆ ಎಲ್ಲ ಆಗೋಗುತ್ತೆ. ಅವನು ಹೇಳ್ತಾನೆ, ನೋಡು ರಾಮ, ಮಾಡಿದ ಅಡ್ಗೆ ಎಲ್ಲ ನೀವೇ ತಿನ್ಬಿಟ್ರಿ, ನನ್ಗೊಂಚೂರು ಮಿಗ್ಲಿಲ್ಲ, ಆದ್ರೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ, ನಿಮ್ಮಿಬ್ಬರನ್ನ ನೋಡಿ ನಂಗೆ ಹಶ್ವೇ ಆಗ್ತಾ ಇಲ್ಲ, ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ರಾಮ ಅಂತ ಹೇಳಿ
ಅವನು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ರಾಮ ಸೀತೆ ಊಟ ಮಾಡ್ಕೊಂಡು ಹೋಗ್ತಾರೆ. ಅವನು ಅವತ್ತು ಕೂಡ ಅವನಿಗೆ ಗೊತ್ತಿಲ್ದಂಗೆ ಏಕಾದಶಿ ಮಾಡಿರ್ತಾನೆ. ಆಶ್ರಮಕ್ಕೆ ಹೋಗ್ತಾನೆ. ಹೀಗೆ ಮತ್ತೆ 15 ದಿವಸ ಕಳೆಯುತ್ತೆ. ಆಶ್ರಮಕ್ಕೆ ಹೋದ್ರು ಅವನು ಯಾರಿಗೂ ಏನು ಹೇಳಲ್ಲ, ಗುರುಗಳಿಗೂ ಹೇಳಲ್ಲ ಈ ತರ ಏನಾಯ್ತು ಅಂತ. ಮತ್ತೆ 15 ದಿವಸ ಆದ್ಮೇಲೆ ಗುರುಗಳ ಹತ್ರ ಸಾಮಾನು ಇಸ್ಕೊಳಕ್ ಹೋಗ್ತಾನೆ. ಗುರುಗಳೇ, ರಾಮ ಅನ್ನ ಬಾ ಅಂತ ಕರೆದ್ರೆ ಸೀತೆನೂ ಕರ್ಕೊಂಡ್ ಬರ್ತಾನೆ, ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಜಾಸ್ತಿ ಸಾಮಾನು ಕೊಡಿ ಅಂತ ಹೇಳ್ತಾನೆ. ಆಗ ಗುರುಗಳು ಅನ್ಕೋತಾರೆ, ಇವನಿಗೆ ಹಸಿವು ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಈ ತರ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗುರುಗಳು ಸ್ವಲ್ಪ ಸಾಮಾನು ಜಾಸ್ತಿ ಕೊಟ್ಟು ಕಳಿಸ್ತಾರೆ. ಸರಿ, ಅವನು ಬರ್ತಾನೆ, ಬಂದು ಅಡುಗೆ ಎಲ್ಲ ಮಾಡ್ತಾನೆ. ಅದಕ್ಕೆ ಅಡುಗೆ ಎಲ್ಲ ಆದ್ಮೇಲೆ ಅವನು ರಾಮ ಸೀತೆನೂ ಕರ್ಕೊಂಡು ಊಟಕ್ಕೆ ಬಾ ಅಂತ ಕರೀತಾನೆ. ಸರಿ ಅಂತ ಹೇಳಿ ರಾಮ ಸೀತೆ ಜೊತೆ ಲಕ್ಷ್ಮಣ ಭರತನ್ನು ಕರ್ಕೊಂಡು ಬರ್ತಾನೆ. ಅವನ್ ನೋಡಿ ಇವನ್ಗೆ, ಅಯ್ಯೋ ಈ ಸಲ ನೋಡು ರಾಮನು ಹೇಳ್ದೇನೋ ಮತ್ತೆ ಜಾಸ್ತಿ ಜನನ್ ಕರ್ಕೊಂಡ್ ಬಂದಿದ್ದಾನಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಬಡಿಸ್ತಾನೆ. ಆಗೆಲ್ಲ ಅಡ್ಗೆನೂ ಆಗೋಗುತ್ತೆ. ಆ ಸಲ ಕೂಡ ಅವನ್ಗೆ ಏನೂ ಸಿಕ್ಕೋದೇ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ ರಾಮಂಗೆ, ರಾಮ ನೀನ್ ಮುಂದಿನ ಸಲ ಬರ್ಬೇಕಾದ್ರೆ ಎಷ್ಟು ಜನ ಊಟಕ್ಕೆ ಬರ್ತೀರಾ ಅಂತ ಹೇಳ್ಬೇಕು, ಇಲ್ದಿದ್ರೆ ನಾನು ಅಡ್ಗೆ ಮಾಡಲ್ಲ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ರಾಮ ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ರು. ಸರಿ, ಅವನು ಆಶ್ರಮಕ್ಕೆ ವಾಪಸ್ ಬರ್ತಾನೆ. ಹೀಗೆ ಮತ್ತೆ 15 ದಿವಸ ಕಳೆಯುತ್ತೆ. ಮತ್ತೆ ಏಕಾದಶಿ ಬರುತ್ತೆ. ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ಗುರುಗಳೇ, ರಾಮ ಸೀತೆ ಬನ್ನಿ ಅಂದ್ರೆ ಇಡೀ ಕುಟುಂಬನೇ ಕರ್ಕೊಂಡ್ ಬಂದ್ಬಿಡ್ತಾನೆ, ನಂಗೆ ಜಾಸ್ತಿ ಸಾಮಾನು ಕೊಡಿ ಈ ಸಲ ಅಂತ ಕೇಳ್ತಾನೆ. ಗುರುಗಳು ಅನ್ಕೋತಾರೆ, ಇವನೇನಾರ ಮಾರ್ಕೋತಾ ಇದ್ದಾನೋ ಏನೋ, ಏನಕ್ಕೆ ಇಷ್ಟೊಂದು ಸಾಮಾನು ಇವನ್ಗೆ ಅಂತ ಅನ್ಕೊಂಡು, ಆಯ್ತು ನೋಡೋಣ ಅಂತೇಳಿ ನಿಂಗೆ ಎಷ್ಟು ಬೇಕೋ ಸಾಮಾನು ತಗೋ ಅಂತ ಹೇಳ್ತಾರೆ. ಅವನು ಎಲ್ಲ ಸಾಮಾನು ತಗೊಂಡು ಬರ್ತಾನೆ ನದಿ ತೀರಕ್ಕೆ. ಗುರುಗಳು ಕೂಡ ಅವನಿಗೆ ಗೊತ್ತಾಗ್ದಂಗೆ ಅವನ್ನ ಹಿಂಬಾಲಿಸ್ತಾರೆ. ಇವನೇನ್ ಮಾಡ್ತಾನೆ, ನದಿ ತೀರಕ್ಕೆ ಬಂದು ಎಲ್ಲ ಸಾಮಾನು, ಪಾತ್ರೆ ಎಲ್ಲನೂ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಒಂದು ಮರದ ಕೆಳಗೆ. ಕೂತ್ಕೊಂಡ್ಬಿಟ್ರೆ ರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾಗಿ ರಾಮ ಬರ್ತಾನೆ. ಅವನು ಅಷ್ಟೊಂದು ಜನನ್ ನೋಡಿ ಹೇಳ್ತಾನೆ, ನೋಡ್ದ ರಾಮ, ಅದಕ್ಕೆ ನಾನು ಅಡುಗೆ ಮಾಡಿಲ್ಲ, ನೀನ್ ಎಷ್ಟು ಜನನ್ ಕರ್ಕೊಂಬರ್ತೀಯ ಅನ್ನೋದೇ ನನಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಅಡುಗೆ ಮಾಡಿಲ್ಲ, ಈ ಸಲ ನೀನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ಹೇಳ್ತಾನೆ. ರಾಮ ನಗ್ತಾ ಇವನ ಅಮಾಯಕತ್ವಕ್ಕೆ ಏನ್ ಹೇಳ್ಬೇಕು ಅಂತಾನೆ ಅವನಿಗೆ ತೋಚಲ್ಲ. ಆಯ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಸೀತೆಗೆ ಹೇಳ್ತಾನೆ. ನೋಡು, ನನ್ನ ಭಕ್ತ ನಾನೇ ಅಡುಗೆ ಮಾಡ್ಲಿ ಅಂತ ಇಷ್ಟಪಡ್ತಾ ಇದ್ದಾನೆ, ಬಾ ನಾವೆಲ್ಲ ಸೇರಿ ಅಡುಗೆ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಗುರುಗಳು ಇದನ್ನ ನೋಡ್ತಾ ಇರ್ತಾರೆ. ಅಂದ್ರೆ ರಾಮ ಸೀತೆನಲ್ಲ, ಇವನು ಯಾಕೆ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ ಅಡುಗೆ ಮಾಡ್ದೆ ಅಂತ ನೋಡ್ತಾ ಇರ್ತಾರೆ. ಅವ್ರು ಬಂದು, ಯಾಕೆ ನೀನ್ ಈ ತರ ಕೂತಿದ್ಯಾ, ಅಡುಗೆ ಮಾಡಲ್ವಾ ಅಂತ ಕೇಳ್ತಾರೆ. ಇದೇನ್ ಗುರುಗಳೇ ಹಿಂಗೆ ಹೇಳ್ತೀರಾ, ನೋಡಿ ಎಲ್ಲಾರು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ, ನಿಮ್ಗೆ ಕಾಣಿಸ್ತಿಲ್ವಾ? ಇಲ್ವಲ್ಲ, ಎಲ್ಲಿ ಕೂರ್ತಿದ್ದಾರೆ ಅವರೆಲ್ಲ ಅಂತ ಗುರುಗಳು ಕೇಳ್ತಾರೆ. ಇಲ್ಲೇ ಕೂತಿದ್ದಾರೆ ಗುರುಗಳೇ, ಮರದ ಹತ್ರ ಕೆಳಗಡೆ ಅಂತ ಹೇಳ್ತಾನೆ. ಆದ್ರೆ ಗುರುಗಳು ಹೇಳ್ತಾಳೆ, ನಿಜವಾಗ್ಲೂ ನನಗ್ ಕಾಣಿಸ್ತಿಲ್ಲ ಅಂತ. ತಡೀರಿ, ರಾಮನ್ ಕೇಳ್ತೀನಿ, ಯಾಕೆ ನಮ್ ಗುರುಗಳಿಗೆ ಕಾಣಿಸಲ್ಲ? ನಮ್ ಗುರುಗಳು ಎಷ್ಟ ದೈವ ಭಕ್ತರು, ಅವ್ರ ಕಣ್ಣಿಗೆ ಕಾಣಿಸಲ್ಲ, ನನ್ ಕಣ್ಣಿಗೆ ಕಾಣಿಸ್ತಾನಲ್ಲ ಅಂತ ಹೇಳಿ ಕೇಳ್ಕೊಂಬರ್ತೀನಿ ಅಂತ ಹೋಗಿ ರಾಮನ್ನ ಕೇಳ್ತಾನೆ. ಅಲ್ಲ ರಾಮ, ನೀನ್ ನನ್ ಗುರುಗಳಿಗೆ ಕಾಣಿಸ್ತಾ ಇಲ್ವಂತೆ, ಅವ್ರೆಷ್ಟು ಪೂಜೆ ಮಾಡ್ತಾರೆ ನಿನ್ಗೆ, ಆದ್ರೆ ನೀನ್ ಯಾಕೆ ಅವ್ರು ಕಾಣಿಸ್ತಾ ಇಲ್ಲ ಅಂತ. ಆಗ ರಾಮ ಹೇಳ್ತಾನೆ, ಅವರು ನನ್ಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ, ಶ್ಲೋಕಗಳು ಹೇಳ್ತಾರೆ, ಎಲ್ಲರಿಗೂ ಹೇಳ್ಕೊಡ್ತಾರೆ, ಆದ್ರೆ ರಾಮ ಕರೆದ್ರೆ ಬರ್ತಾನೆ ಅನ್ನೋ ನಂಬಿಕೆನೇ ಅವ್ರಿಗಿಲ್ಲ, ಅದವ್ರಿಗೆ ಗೊತ್ತೇ ಇಲ್ಲ, ಅದಕ್ಕೆ ನಾನು ಅವ್ರ ಕಣ್ಣ ಕಾಣಿಸಲ್ಲ ಅಂತ ಹೇಳ್ತಾರೆ. ರಾಮ ಹೇಳ್ತಾನೆ. ಅವನು ಹೋಗಿ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ನೀವು ಯಾವತ್ತೂ ರಾಮ ಬರ್ತಾನೆ, ರಾಮ ನಿಜವಾಗ್ಲೂ ಭಕ್ತಿಗೆ ಒಲಿತಾನೆ, ಅವನು ಬರ್ತಾನೆ ಕಾಣಿಸ್ತಾನೆ ಅನ್ನೋದನ್ನ ನೀವು ನಂಬೇ ಇಲ್ವಂತೆ ಯಾವತ್ತು, ಅದಕ್ಕೆ ಆ ರಾಮ ನಿಮ್ ಕಣ್ಣ ಕಾಣಲ್ವಂತೆ ಅಂತ. ಆಗ ಗುರುಗಳು ಆ ಕಾಣದೇ ಇರೋ ರಾಮಂಗೆ ಕೈ ಮುಗಿತಾರೆ. ಹೌದು, ನಾನು ಕರೆದ್ರೆ ನೀ ಬರ್ತೀಯ ಅಂತ ನಾನು ಯಾವತ್ತೂ ನಿನ್ನ ನಂಬಲೇ ಇಲ್ಲ, ಪೂಜೆ ಮಾಡೋದು ಒಂದು ಕರ್ತವ್ಯ ಅನ್ನೋ ರೀತಿ ನಾನು ಪೂಜೆ ಮಾಡ್ತಿದ್ದೆ, ತಪ್ಪಾಯ್ತು, ಕ್ಷಮಿಸು ರಾಮ ಅಂತ ಹೇಳಿ ಬರ್ತಾರೆ. ಬಂದ್ರೆ ಅವನು ರಾಮ ಕಾಣಿಸ್ತಾನೆ. ಆವಾಗ ಗುರುಗಳು ಹೋಗಿ ಸೀತಾರಾಮರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಹೌದು, ನಾನು ಕರೆದ್ರೆ ರಾಮ ಬರಬಹುದು ಅಂತ ನಾನು ಯಾವತ್ತೂ ತಿಳ್ಕೊಳ್ಳಿಲ್ಲ, ನಂದು ತಪ್ಪಾಯ್ತು ರಾಮ ಅಂತ ಹೇಳಿ ನಮಸ್ಕಾರ ಮಾಡಿ ಆ ಶಿಷ್ಯನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ಸ್ನೇಹಿತರೆ,
ಅಂತ ದೈವ ಭಕ್ತಿ ಅವ್ರಿಗಿದ್ರೂ ಅವರು ರಾಮನ್ ಕಾಣಕ್ಕಾಗ್ಲೇ ಇಲ್ಲ. ಆದ್ರೆ ಈ ಅಮಾಯಕ ಶಿಷ್ಯನಿಂದ ಅವರು ದೇವರನ್ನ ಕಾಣ ಹಂಗೆ ಆಯ್ತು. ನಮಸ್ತೆ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.